ಕೆಡುವುದನ್ನು ಕಾಣ್ತಾ ಇದ್ದೇವೆ. ಅದು ಕೂಡ ಈ ಸಂದರ್ಭದಲ್ಲಿ ಕೆಡುವುದನ್ನು ಕಾಣುವಾಗ ಬಹಳ ನೋವಾಗ್ತದೆ. ಹೃದಯವನ್ನು ಸೂಜಿಯಿಂದ ಚುಚ್ಚಿದಂಥ ಅನುಭವ ಆಗ್ತದೆ, ಕರುಳನ್ನು ಬರ್ಚಿಯಿಂದ ತಿವಿದಂಥ ಅನುಭವ ಆಗ್ತದೆ. ಯಾಕಂತ ಹೇಳಿದರೆ ಇವತ್ತು ನಾವು ಅರ್ಥ ಮಾಡಿಕೊಳ್ಬೇಕು, ಸುಪ್ರೀಂ ಕೋರ್ಟ್ನ ಒಂದು ಆದೇಶವನ್ನು ಯಾವತ್ತೂ ನಾವು ಗೌರವಿಸಬೇಕು. ಶಾಸಕಾಂಗ, ನ್ಯಾಯಾಂಗ, ಕಾರ್ಯಾಂಗ ಇದು ಸಂವಿಧಾನದ ಅಂಗಗಳು, ಅದನ್ನು ನಾವು ಯಾವತ್ತೂ ಗೌರವಿಸಬೇಕು. ಆದರೆ ದಯವಿಟ್ಟು ಅರ್ಥ ಮಾಡಿಕೊಳ್ಬೇಕು, ಇವತ್ತು ಒಂದು ವ್ಯಕ್ತಿ ಒಂದು ಪ್ರದೇಶದಲ್ಲಿ ಆತ ನಿವಾಸವನ್ನು ಮಾಡಿಕೊಂಡಿದ್ದರೆ ಒಂದು 5 ವರ್ಷವೋ 10 ವರ್ಷವೋ 20 ವರ್ಷವೋ 30 ವರ್ಷವ ನಂತರ ಆತನಿಗೆ ಆ ಭೂಮಿಯನ್ನು ಸ್ವಂತ ಮಾಡುವಂಥ ಕ್ರಮ ಇದೆ, ಒಂದು ಅಧಿಕಾರ ಇದೆ. ಆತನಿಗೆ ಆ ಭೂಮಿ ಸ್ವಂತ ಆಗ್ತದೆ, ಆ ಮನೆ ತನ್ನ ಸ್ವಂತ ಆಗ್ತದೆ, ಹೆಂಡತಿ ಮಕ್ಕಳಿಗೆ ಬದುಕುವುದಕ್ಕೆ ಅವಕಾಶ ಆಗ್ತದೆ. ನಾವು ಗಮನಿಸ್ತೇವೆ ಅದನ್ನು. ಅವರಿಗೆ ಏನು 2.25 ಸೆನ್ಸು, 1.5 ಸೆನ್ಸು, 5 ಸೆನ್ಸು ಒಂದು ಭೂಮಿ ಅವರಿಗೆ ಸ್ವಂತ ಆಗುವಂತಿದೆ. ಹಾಗಾದರೆ ಶತಶತಮಾನ ಕಾಲದ ಹಿಂದಿನಿಂದ ಅನುಷ್ಠಾನಕ್ಕೆ ಬಂದಿರುವಂತಹ, ಆರಾಧನೆ ನಡೀತಾ ಇರುವಂತಹ ದೇವದೈವಸ್ಥಾನಗಳನ್ನು ಇವತ್ತು ತೆಗೆಯುವುದಂದರೆ ಅರ್ಥ ಏನು? ಯಾಕೆ ಅದಕ್ಕೆ ಒಂದು ಬೇರೆ ಕಾನೂನನ್ನು ಯಾಕೆ ನಿರ್ಮಿಸಲಿಕ್ಕೆ ಆಗೋದಿಲ್ಲ? ಅದನ್ನು ಅವರು ಆ ಒಂದು ಆಡಳಿತ ಮಂಡಳಿಗೆ ಸ್ವತಂತ್ರವಾಗಿ ಭೂಮಿಯನ್ನು ಕೊಟ್ಟು ಆ ಗುಡಿಗೋಪುರವನ್ನು ಅದನ್ನು ಉಳಿಸುವಂಥ ವ್ಯವಸ್ಥೆಯನ್ನು ಯಾಕೆ ಮಾಡಲಿಕ್ಕೆ ಆಗುವುದಿಲ್ಲ? ದಯವಿಟ್ಟು ನಾನು ಸರ್ಕಾರದಲ್ಲಿ 2 ಕೈ ಜೋಡಿಸಿ ವಿನಂತಿಸುವುದು, ಈಗ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷನಾಗಿ ಮಾಡ್ತಾ ಇಲ್ಲ, ತುಳುನಾಡಿನ ಒಂದು ದೈವಾರಾಧಕನಾಗಿ, ಒಂದು ದೇವತಾರಾಧಕನಾಗಿ, ಒಂದು ಹಿಂದುವಾಗಿ, ಸರ್ವಧರ್ಮ ಪ್ರೇಮಿಯಾಗಿ, ಈ ನೆಲದಲ್ಲಿ ಹುಟ್ಟಿದಂಥ ಒಂದು ಮಗುವಾಗಿ ನಾನು ಭಿನ್ನವಿಸಿಕೊಳ್ತೇನೆ ಸುಪ್ರೀಂ ಕೋರ್ಟನ್ನು. ಅದೇ ರೀತಿ ಸರ್ಕಾರವನ್ನು ನಾನು ಖಂಡಿತ ಸಂವಿಧಾನವನ್ನು ಗೌರವಿಸಿದ, ಸರ್ಕಾರವನ್ನು ಗೌರವಿಸಿದ ಭಿನ್ನವಿಸಿಕೊಳ್ತೇನೆ. ಯಾವುದೇ ಕಾರಣಕ್ಕೂ ಭಾವನೆಗಳ ಮೇಲೆ ಒಂದು ಆಟ ಆಡುವಂಥ, ನೋವನ್ನು ಮಾಡುವಂಥ ಕೆಲಸವನ್ನು ಮಾಡಬೇಡಿ ದಯವಿಟ್ಟು.